ಇತಿಹಾಸ ಪ್ರಸಿದ್ಧ ಹಾಗೂ ಪುರಾತನ ಕ್ಷೇತ್ರವೊಂದಕ್ಕೆ ಹಂದಿ ಫಾರ್ಮ್ ಒಂದರಿಂದ ಅಪಚಾರವಾಗುತ್ತಿದೆ. ದೇವಸ್ಥಾನಕ್ಕೆ ಸಂಬಂಧಪಟ್ಟ ಗುಡಿಗೆ ಪಕ್ಕದಲ್ಲೇ ಈ ಹಂದಿ ಫಾರ್ಮ್ ಕಾರ್ಯಾಚರಿಸುತ್ತಿದ್ದು, ಇದರಿಂದಾಗಿ ದೇವಸ್ಥಾನದ ಪಾವಿತ್ರ್ಯಕ್ಕೆ ಧಕ್ಕೆಯಾಗುತ್ತಿದೆ ಎನ್ನುವ ಆರೋಪ ಕೇಳಿ ಬರಲಾರಂಭಿಸಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನ ಅರಂತೋಡು ಗ್ರಾಮದ ತೊಡಿಕಾನ ಮಲ್ಲಿಕಾರ್ಜುನ ದೇವಸ್ಥಾನದ ಹೊಸತೋಟ ಎಂಬಲ್ಲಿನ ಸರ್ಕಾರಿ ಜಾಗದಲ್ಲಿ ಅಕ್ರಮವಾಗಿ ಸ್ಥಳೀಯ ವ್ಯಕ್ತಿಯೋರ್ವರು ಹಂದಿಯ ಫಾರ್ಮ್ ಆರಂಭಿಸಿದ್ದು, ಈ ಫಾರ್ಮ್ ಆರಂಭಕ್ಕೆ ಮೊದಲೇ ಸ್ಥಳೀಯರು ಆಕ್ಷೇಪ ಸಲ್ಲಿಸಿದ್ರು. ಈ ಸಂಬಂಧ ಸ್ಥಳೀಯ ಗ್ರಾಮ ಪಂಚಾಯತ್, ಕಂದಾಯ ಇಲಾಖೆ, ಆರೋಗ್ಯ ಇಲಾಖೆ ಸೇರಿದಂತೆ ಸಂಬಂಧಪಟ್ಟ ಎಲ್ಲಾ ಇಲಾಖೆಗೆ ಮನವಿ ಸಲ್ಲಿಸಿದ್ರು. ಈ ಬಗ್ಗೆ ಯಾವುದೇ ಕ್ರಮ ಕೈಗೊಳ್ಳದೆ ಹಂದಿ ಫಾರ್ಮ್ ಅನ್ನು ಅಕ್ರಮವಾಗಿ ನಡೆಸುತ್ತಿರುವ ವ್ಯಕ್ತಿಯ ಪರವಾಗಿ ಗ್ರಾಮ ಪಂಚಾಯತ್ ಆಡಳಿತ ಕಾರ್ಯಾಚರಿಸುತ್ತಿದೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ತೊಡಿಕಾನದ ಹೊಸತೋಟದ ನಿವಾಸಿಯಾಗಿರುವ ಜಗದೀಶ್ ಎನ್ನುವ ವ್ಯಕ್ತಿ ಕಳೆದ 2 ತಿಂಗಳ ಹಿಂದೆ ಈ ಹಂದಿ ಫಾರ್ಮ್ ಅನ್ನು ಪ್ರಾರಂಭಿಸಿದ್ದು, ಸುಮಾರು 150ಕ್ಕೂ ಮಿಕ್ಕಿದ ಹಂದಿಗಳನ್ನು ಇಲ್ಲಿ ಸಾಕಲಾಗುತ್ತಿದೆ. ಈ ಹಂದಿಗಳಿಗೆ ತಿನ್ನಲು ಕೊಳೆತ ವಸ್ತುಗಳನ್ನು ಇಲ್ಲಿ ಶೇಖರಿಸಲಾಗುತ್ತಿದ್ದು, ಇದರ ದುರ್ನಾತದ ಜೊತೆಗೆ ಹಂದಿಗಳಿರುವ ತೊಟ್ಟಿಯನ್ನ ತೊಳೆಯುವ ನೀರಿನ ದುರ್ನಾತ ಇಡೀ ಗ್ರಾಮದ ತುಂಬ ಹರಡುತ್ತಿದೆ. ಇದರಿಂದಾಗಿ ಪಕ್ಕದಲ್ಲಿರುವ ಮನೆ ಮಂದಿಗೆ ಮನೆಯಲ್ಲಿ ಕುಳಿತುಕೊಳ್ಳಲಾಗದ ಸ್ಥಿತಿಯು ನಿರ್ಮಾಣಗೊಂಡಿದೆ. ಅಲ್ಲದೆ ಹಂದಿ ಫಾರ್ಮ್ನ ಕೊಳಚೆ ನೀರನ್ನ ಪೈಪ್ ಮೂಲಕ ಸಾಗಿಸಿ ತೊಡಿಕಾನದ ಪುರಾತನ ದೇವಸ್ಥಾನವಾದ ಮಲ್ಲಿಕಾರ್ಜುನ ಸ್ವಾಮಿಯ ದರ್ಪಣ ತೀರ್ಥದ ಹಳ್ಳಕ್ಕೆ ಬಿಡಲಾಗುತ್ತಿದೆ. ಇದರಿಂದ ಒಂದೆಡೆ ನೀರು ಕಲುಷಿತಗೊಳ್ಳುತ್ತಿದ್ದು, ಇನ್ನೊಂದೆಡೆ ಈ ಫಾರ್ಮ್ನ ಪಕ್ಕದಲ್ಲೇ ಕ್ಷೇತ್ರಕ್ಕೆ ಸಂಬಂಧಪಟ್ಟ ರಕ್ತೇಶ್ವರಿ ದೇವಿ ಹಾಗೂ ನಾಗದೇವರ ಗುಡಿಯಿದ್ದು, ಈ ಫಾರ್ಮ್ನಿಂದಾಗಿ ಈ ಗುಡಿಗಳು ಅಪವಿತ್ರವಾಗುತ್ತಿದೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಇಲ್ಲಿ ಜಗದೀಶ್ ಅಂತ ಎನ್ನುವರ ಹಂದಿ ಫಾರ್ಮ್ ಮಾಡಿ ಮತ್ತು ಇದು ಅತಿ ದೊಡ್ಡ ಮಟ್ಟಿನ ಹಂದಿ ಫಾರ್ಮ್ ಮಾಡಿದ್ದು ಸರ್ಕಾರಿ ಜಾಗದಲ್ಲಿ ಮಾಡಿ ನಮ್ಮ ಮನೆಯಿಂದ ಸಾಧಾರಣ ಒಂದು 100 ಮೀಟ್ರ್ ಚಿಲ್ಲರೆ ಇರುವುದು. ಇಲ್ಲಿ ತುಂಬ ಹಂದಿಯನ್ನು ತಂದು ಇನ್ನು ಬರುವ 2 ತಾರೀಕು ಬಂದರೆ 60 ದಿವಸ ಆಗ್ತದೆ, 2 ತಿಂಗಳಾಗ್ತದೆ. ಹಂದಿಯನ್ನು ತಂದು ಅದಕ್ಕೆ ಇದು ಸುಳ್ಯದಿಂದ ಪಿಕಪ್ನಲ್ಲಿ ವೇಸ್ಟ್ ಮಾಂಸವನ್ನು ತಂದು ಇಲ್ಲಿ ಹಗಲು ರಾತ್ರಿ ಬೇಯಿಸಿ ಹಂದಿ ತಂದು 2ನೇ ದಿವಸದಿಂದ ನಮಗೆ ಅದು ಸರಿಯಾಗಿ ಒಂದು 3 ಹೊತ್ತು ಊಟ ಮಾಡಲಿಕ್ಕೆ ಆಗೋದಿಲ್ಲ, ನೀರು ಕುಡಿಲಿಕ್ಕೆ ಆಗೋದಿಲ್ಲ, ತುಂಬ ಕೆಟ್ಟ ವಾಸನೆ ಬರ್ತದೆ. ಹಾಗಾಗಿ ನಾವು ಅಲ್ಲಿ PDR ಅವರಿಗೆ ಮತ್ತು ದೇವಸ್ಥಾನ ಕಮಿಟಿಯವರಿಗೆಲ್ಲ ತಿಳಿಸಿ ಸುಮಾರೆಲ್ಲ ಕಂಪ್ಲೇಂಟ್ ಕೊಟ್ಟಿದ್ದೇವೆ. ಅಂಥದ್ದೇನು ಕಾನೂನನ್ನು ಅವರು ಇದು ಕೈಗೆ ತಗೊಳ್ಳಿಲ್ಲ. ಹಾಗೆ ಕಾನೂನನ್ನು ಕ್ರಮ ತಗೊಂಡು ಅದಕ್ಕೆ ಇರುವ ಕಾನೂನು ರೀತಿಯಲ್ಲಿ ಮಾಡಬೇಕು, ಅದನ್ನು ರದ್ದು ಮಾಡಬೇಕು ನಾವು ಹೇಳಿದ್ದೇವೆ. ಅದನ್ನು ಅವರು ಯಾವ ಕಾರಣ ಅಂತ ಗೊತ್ತಿಲ್ಲ, ಆದಷ್ಟು ಈಗ ಹುದ್ದೆ ಹೇಳ್ಕೊಂಡಿದ್ದಾರೆ, ಇವತ್ತು ನಾಳೆ ನಾಡ್ದು ಅಂತೇಳಿ ವಾಸನೆ ಬರೋದಾಗೆ ಮಾಡುವಂಥೇಳಿ. ವಾಸನೆ ಬರೋದಾಗೆ ಮಾಡಿದರೆ ನಾನು ಹೇಳಿದೆ ಫಸ್ಟಿಗೆ ವೇಸ್ಟ್ ಮಾಂಸದ್ದು ಬೇಯಿಸಿದ್ದು ವಾಸನೆ ಬಂತು, ಇನ್ನು ಕೆಲವೇ ದಿವಸ ಅಲ್ಲಿ ಹಂದಿಯ ಮೊಲಮೂತ್ರದ್ದು ವಾಸನೆ ಬರ್ತದೆ ಅಂತೇಳಿ. ಹಾಗೆ ಹಂದಿ ತಂದು ಒಂದು 15 ದಿವಸದ ನಂತರ ನಮಗೆ ಮೊಲಮೂತ್ರದ್ದು ವಾಸನೆ ಜಾಸ್ತಿ ಬರ್ತುಂಟು. ಆದರೆ 24 ಗಂಟೆ ಬರ್ತಾ ಉಂಟು ಅಂತ ಹೇಳಿದ್ರೆ ಗಾಳಿ ಬರುವಾಗ ಒಂದು ಬಿಟ್ಟು ಗಾಳಿ ಈಚೆ ಬರುವಾಗ ಈಚೆಗೆ, ಕೆಳಗೆ ಹೋಗುವ ಆಚೆ ಸೈಡ್ ಬರ್ತದೆ. ಎಲ್ಲ ಸುತ್ತಮುತ್ತಲಿನಲ್ಲಿ ಆಗಾಗ ವಾಸನೆ ಬರ್ತಾನೆ ಇರ್ತದೆ ಇಡೀ ದಿವಸ ಹಗಲು ರಾತ್ರಿ ಅಂತೇಳಿ. ವೃಂದಾ ಅರಸ್ ಎನ್ನುವ ಮಾಡೆಲಿಂಗ್ ತಾರೆ ಇದೇ ಕ್ಷೇತ್ರಕ್ಕೆ ಸಂಬಂಧಪಟ್ಟ ದೇವರಗುಂಡಿ ಜಲಪಾತದ ಬಳಿ ಬಿಕಿನಿ ಫೋಟೋ ಶೂಟ್ ಮಾಡಿದ್ದು, ಈ ಫೋಟೋಗಳು ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ಚರ್ಚೆಗೆ ಗ್ರಾಸವಾಗಿತ್ತು. ಆ ಸಂದರ್ಭದಲ್ಲಿ ಸ್ಥಳೀಯರು ಈ ಕೃತ್ಯದಿಂದ ತೊಡಿಕಾನ ಮಲ್ಲಿಕಾರ್ಜುನ ಕ್ಷೇತ್ರಕ್ಕೆ ಅಪಚಾರವಾಗಿದೆ ಎಂದು ದೂರಿ ಪ್ರತಿಭಟನೆಯನ್ನ ನಡೆಸಿದ್ರು. ಮುಖ್ಯವಾಗಿ ಹಿಂದೂಪರ ಸಂಘಟನೆಗಳು ಈ ಪ್ರತಿಭಟನೆಯನ್ನ ಕೈಗೊಳ್ಳುವ ಮೂಲಕ ಕ್ಷೇತ್ರಕ್ಕೆ ಅಪಚಾರ ವಿಚಾರವನ್ನ ಗಂಭೀರವಾಗಿ ತೆಗೆದುಕೊಂಡಿದ್ದವು. ಆದರೆ ಇದೀಗ ಸ್ಥಳೀಯರಿಂದಲೇ ದೇವಸ್ಥಾನಕ್ಕೆ ಅಪಚಾರವಾಗುವಂತಹ ಕೃತ್ಯದಲ್ಲಿ ತೊಡಗಿಕೊಂಡಿದ್ರು ಹಿಂದೂಪರ ಸಂಘಟನೆಗಳು ಮೌನ ವಹಿಸುತ್ತಿರುವುದು ಸ್ಥಳೀಯ ನಿವಾಸಿಗಳ ಆಕ್ರೋಶಕ್ಕೆ ಕಾರಣವಾಗಿದೆ. ತೊಡಿಕಾನ ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನದ ಹತ್ತಿರ ಹಂದಿ ಫಾರ್ಮ್ಸ್ ಅಂತ ಈಗ ಇತ್ತೀಚೆಗೆ ಅದರ ಬಗ್ಗೆ ಮಾತುಕತೆ ಬರ್ತಾ ಇದೆ. ಹಾಗೆ ಆ ಹಂದಿ ಫಾರ್ಮ್ಸ್ ಮಾಡಿದವರು ಕೂಡ ನಮ್ಮ ನೆರೆಕರೆಯವರೇ. ಆದರೆ ಇದರಲ್ಲಿ ಸಮಸ್ಯೆ ಅಂತ ಹೇಳಿದರೆ ಆ ಹಂದಿ ಫಾರ್ಮ್ ಏನುಂಟು ಆ ಜಾಗ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತಹ ರಕ್ತೇಶ್ವರಿ ಮತ್ತು ನಾಗನ ಕಟ್ಟಿರುವಂತಹ ಹತ್ತಿರದ ಜಾಗ. ಹಾಗೆ ಈ ಹಂದಿ ಅಂತ ಹೇಳುವಂಥದ್ದು ನಮ್ಮ ಹಿಂದೂ ಸಂಪ್ರದಾಯಗಳಲ್ಲಿ ಹಂದಿಯನ್ನು ಬಹಳ ನಿಕೃಷ್ಟ ಜೀವಿ ಅಂತಂದರೆ ನಾವು ಅದನ್ನು ನಮ್ಮ ವೈದಿಕ ಕ್ರಿಯೆಗಳಿಗೆ ಹಂದಿ ಬಂದರೆ ಅದು ಇದು ಬಹಳ ಅಪವಿತ್ರ ಅಂತ ಲೆಕ್ಕ. ಹಾಗೆ ಈ
ಹಂದಿ ಫಾರ್ಮಿಂದಾಗಿ ಅದರ ಹಾಕುವಂಥ ಒಂದು ಕೊಳಚೆ ವಸ್ತುಗಳು ಏನುಂಟು ಅದರಿಂದಾಗಿ ಈ ದೇವರ ಸಾನ್ನಿಧ್ಯಕ್ಕೆ ಬಹಳ ತೊಂದರೆ ಬರುವಂಥದ್ದು. ಆದ ಕಾರಣ ದೇವಸ್ಥಾನದ ಸಮಿತಿಯವರು ಈ ವಿಷಯವಾಗಿ ಮಾತಾಡಿದ್ದಾರೆ. ಆದರೆ ಇದು ಆದಷ್ಟು ಬೇಗ ಈ ಹಂದಿ ಫಾರ್ಮಿಂದಾಗಿ ದೇವಸ್ಥಾನದ ಸಾನ್ನಿಧ್ಯಕ್ಕೆ ಆಗುವಂತಹ ತೊಂದರೆಯಿಂದ ಪರಿಹಾರ ಆದರೆ ಒಳ್ಳೆಯದಿತ್ತು ಹೇಳುವಂಥದ್ದು ಕೂಡ ನಮ್ಮ ಅಭಿಪ್ರಾಯ. ಇದು ನಮ್ಮದು ತೊಡಿಕಾನ ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನ ಅಂತ ಹೇಳಿದರೆ 18 ಗ್ರಾಮಕ್ಕೆ ಇದು ಸೀಮೆ ದೇವಸ್ಥಾನ. 18 ಗ್ರಾಮದವರು ಅವರು ನಮ್ಮ ತೊಡಿಕಾನ ಶ್ರೀ ಮಲ್ಲಿಕಾರ್ಜುನನಿಗೆ ಸಾಂಪ್ರದಾಯಿಕವಾಗಿ ಯಾವ ರೀತಿ ಅವರ ನಮ್ಮ ಹಿಂದೂ ಧರ್ಮದ ಪದ್ಧತಿಗಳನ್ನು ನಡ್ಕೊಂಡು ಬರ್ತಾ ಇದ್ದಾರೆ ಆ ರೀತಿ ನಡ್ಕೊಂಡು ಬರ್ತಾ ಇದ್ದೇವೆ. ಆದರೆ ಈಗಿನ ಇತ್ತೀಚಿನ ಕೆಲವು ದಿನಗಳಲ್ಲಿ ನಮ್ಮ ದೇವಸ್ಥಾನದ ಕೆಳಗಡೆ ತೋಟದಲ್ಲಿ ನಾಗನ ಕಟ್ಟೆ ಇದೆ, ಪವಿತ್ರವಾದ ರಕ್ತೇಶ್ವರಿ ಕಟ್ಟೆ ಇದೆ, ಗುಳಿಗನ ಕಟ್ಟೆ ಇದೆ. ಯಾರೊಬ್ಬರು ನಮ್ಮ ಊರಿನವರೇ ಅದರಿಂದ ಮೇಲೆ ಹಂದಿ ಸಾಕಣೆ ಮಾಡಿ ಅಲ್ಲಿನ ಅಶುದ್ಧವಾದ ನೀರನ್ನು ಈ ಕೆಳಗಡೆ ಬಿಟ್ಟು ಈ ರಕ್ತೇಶ್ವರ ಕಟ್ಟೆ, ನಾಗನ ಕಟ್ಟೆ ಇದನ್ನೆಲ್ಲ ಅಪವಿತ್ರ ಮಾಡಲಿಕ್ಕೆ ಹೊರಟಿದ್ದಾರೆ. ನಾವು ಆದಷ್ಟು ಅವರಿಗೆ ಮನವರಿಕೆ ಮಾಡಿದೆವು, ದಯವಿಟ್ಟು ಇಲ್ಲಿ ಮಾಡಬೇಡಿ, ಇದರಿಂದಾಗಿ ಊರಿಗೆ ತೊಂದರೆ ಆಗ್ತದೆ. ಅದರೊಂದಿಗೆ ಅವರ ಈ ಹಂದಿಗೂಡಿನ ಕೆಳಗಡೆ ಒಬ್ಬ ಬ್ರಾಹ್ಮಣ ಅವರು ದಿನನಿತ್ಯ 3 ಹೊತ್ತು ಇದು ಶಾಲಿಗ್ರಾಮ ಇಟ್ಟು ಪೂಜೆ ಮಾಡ್ತಾ ಇದ್ದಾರೆ. ಹಾಗೆ ನಿಮ್ಮ ಈಗ ನೀರು ಏನು ನೀವು ಅಂಡರ್ಗ್ರೌಂಡಿಗೆ ಮಾಡಿದರೂ ಸಹ ತಲೆಗೆ ಹೊಯ್ದ ನೀರು ಕಾಲಿಗೆ ಬರಲೇಬೇಕು. ಅದೇ ರೀತಿ ನಿಮ್ಮ ನೀರು ಈ ಕೆಳಗಡೆ ಬಂದು ಅಪವಿತ್ರ ಆದರೆ ಮತ್ತೆ ನಮ್ಮ ತೊಡಿಕಾನ ಮಲ್ಲಿಕಾರ್ಜುನ ಶಾಂತವಾಗಿರಲಿಕ್ಕೆ ಸಾಧ್ಯ ಇಲ್ಲ. ಆವತ್ತೊಮ್ಮೆ ಯಾರೋ ಬಿಕಿನಿಯಲ್ಲಿ ಶೂಟ್ ಮಾಡಿ ಅಂತ ಬಂದು ದೇವರಗುಂಡಿಯ ಫಾಲ್ಸ್ ಹತ್ರ ಶೂಟ್ ಮಾಡಿದ್ದಾರೆ. ಆವಾಗ ಈ ಹಿಂದೂ ಅಂಥದ್ದು ಸಂಘಟನೆ ಅಂತ ಹೇಳುವವರು ಬಂದು ಇಲ್ಲಿ ಭಾರಿ ಪ್ರತಿಭಟನೆ ಮಾಡಿದರು. ದೇವಸ್ಥಾನಕ್ಕೆ ಅಪವಿತ್ರ ಆಯಿತು ಅಂತೇಳಿ. ಅಲ್ಲಿ ದೇವಸ್ಥಾನಕ್ಕೆ ಯಾವುದೇ ರೀತಿ ಅಪವಿತ್ರ ಆಗಿರಲಿಲ್ಲ. ದೇವರಗುಂಡಿ ಎದುರುಗಡೆ ಅವರು ಇದು ಮಾಡಿದ್ದು. ಇದೀಗ ಇಡೀ ದೇವಸ್ಥಾನಕ್ಕೆ ಅಪವಿತ್ರ ಆಗ್ತಾ ಉಂಟು. ಇದನ್ನು ಯಾರು ಖಂಡನೆ ಮಾಡಲಿಕ್ಕೆ ಯಾರೂ ತಯಾರಿಲ್ಲ. ಆದಷ್ಟು ಬೇಗ ಇದನ್ನು ಸಂಬಂಧಪಟ್ಟವರು ಸೂಕ್ತವಾಗಿ ಬಗೆಹರಿಸಬೇಕು ಅಂತೇಳಿ ನಾನು ಮನವಿ ಮಾಡ್ತಾ ಇದ್ದೇನೆ. ಹಂದಿ ಫಾರ್ಮ್ ಕಾರ್ಯಾಚರಿಸುತ್ತಿರುವ ಜಾಗವು ಸರ್ಕಾರಿ ಜಾಗವಾಗಿದ್ದು ಇಲ್ಲಿ ಅಕ್ರಮ ಕಟ್ಟಡವನ್ನ ನಿರ್ಮಿಸಲಾಗಿದೆ. ಅಲ್ಲದೆ ಕೃಷಿಗೆ ಸಂಬಂಧಪಟ್ಟ ವಿದ್ಯುತ್ ಸಂಪರ್ಕವನ್ನ ಈ ಫಾರ್ಮ್ಗೆ ಅಳವಡಿಸುವ ಮೂಲಕ ಅಕ್ರಮ ವಿದ್ಯುತ್ ಸಂಪರ್ಕವನ್ನ ಕಲ್ಪಿಸಲಾಗಿದೆ. ಈ ಸಂಬಂಧ ಈಗಾಗಲೇ ಅರಂತೋಡು ಗ್ರಾಮ ಪಂಚಾಯತ್ ಪಿಡಿಒ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಕ್ರಮ ಕೈಗೊಳ್ಳುವ ಭರವಸೆಯನ್ನ ನೀಡಿದ್ರು. ಈವರೆಗೆ ಯಾವುದೇ ಕ್ರಮ ಜಾರಿಯಾಗಿಲ್ಲ. ಜನವಸತಿ ಇರುವ ಪ್ರದೇಶದಲ್ಲಿ ಹಂದಿ ಫಾರ್ಮ್ ಪ್ರಾರಂಭಿಸುವ ಮೊದಲು ಸ್ಥಳೀಯರ ಗಮನಕ್ಕೂ ತರದೆ ಇದೀಗ ಇಡೀ ಊರಿಗೆ ದುರ್ನಾತ ಬೀರುತ್ತಿರುವ ಈ ಹಂದಿ ಫಾರ್ಮ್ ಮುಚ್ಚಿಸಲೇಬೇಕೆಂದು ಆಗ್ರಹಿಸಿ ಸ್ಥಳೀಯರು ಜಿಲ್ಲಾಧಿಕಾರಿಗಳ ಮೊರೆ ಹೋಗಿದ್ದಾರೆ. ಪ್ರವೀಣ್, ವಿ4 ನ್ಯೂಸ್, ಪುತ್ತೂರು. B. Devdas Ganapati Pai Enterprises, one-stop shop for all your interior needs like plywood, laminates, veneers, doors, modular kitchen and wardrobe. Our specialities: we have more than 500 full-sheet laminate display and 200 veneers full-sheet display. Also have widest range of cabinet handle, main door handles and locks. Glass shutter for kitchen, pantry, lift-ups and magic corner. Wardrobe and wardrobe accessories. Visit today. B. Devdas Ganapati Pai Enterprises, near New Chitra Talkies, Dongarakeri, Mangaluru. Mobile 9886 725 347 or 9945 043 788.